ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ 2 ವಾರ ಸಂಪೂರ್ಣ ಲಾಕ್ಡೌನ್ ಸಾಧ್ಯತೆ. ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿದಿನ 20,000ಕ್ಕಿಂತ ಹೆಚ್ಚು ಕರೋನಾ ಪ್ರಕರಣ ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮೇ 12ರ ಬಳಿಕ 2 ವಾರಗಳ ಸಂಪೂರ್ಣ ಲಾಕ್ಡೌನ್ ಜಾರಿಗೊಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಇದೀಗ ಜಾರಿಯಲ್ಲಿರುವ ಬಿಗಿ ಕ್ರಮಗಳು ನಿರೀಕ್ಷಿತ ಫಲ ನೀಡದ ಕಾರಣ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತನೆ ನಡೆಸುತ್ತಿದೆ. ಜನರ ಓಡಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕರೋನಾದ ಚೈನ್ ಬ್ರೇಕ್ ಮಾಡುವುದೇ ಸರ್ಕಾರದ ಮೊದಲ ಗುರಿಯಾಗಿದೆ. ಕಾರವಾರದ ಸಿವಿಲ್ ಆಸ್ಪತ್ರೆಯಲ್ಲಿ ಸೋಂಕಿತನ ಪರದಾಟ. ಕಾರವಾರ ನಗರದ ಸಿವಿಲ್ ಆಸ್ಪತ್ರೆಯಲ್ಲಿ ಕರೋನಾ ಸೋಂಕಿತನಿಗೆ ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳದೆ ಸೋಂಕಿತ ಪರದಾಡುತ್ತಿದ್ದಾನೆ. 1 ಗಂಟೆಯಿಂದ ಚಿಕಿತ್ಸೆಗಾಗಿ ಕಾಯುತ್ತಿರುವ ಸೋಂಕಿತ ತನಗೆ ನಿಲ್ಲಲು ಆಗುತ್ತಿಲ್ಲ, ಹೇಗಾದರೂ ಆಸ್ಪತ್ರೆಗೆ ದಾಖಲು ಮಾಡಿ ಎಂದು ಮನವಿ ಮಾಡುತ್ತಿದ್ದಾನೆ. ತನಗೆ ಉಸಿರಾಟದ ಸಮಸ್ಯೆ ಆಗುತ್ತಿದೆ ಎಂದು ಸೋಂಕಿತ ಗೋಗರಿಯುತ್ತಿದ್ದಾನೆ. ಬೆಳಗಿಂದ ನಿಂತಿದ್ದಕ್ಕೆ ಆಗಲಿಲ್ಲ, ಅಷ್ಟು ಜಾಮ್ ಆಗಿ ಬೇಡ ಜ್ವರ ಬಂದಿತ್ತು, ವೀಕ್ನೆಸ್ ಎಲ್ಲ ಆಗಿ 3-4 ದಿವಸ ಆಯಿತು. ಕಿಟ್ಟಿ ಡಾಕ್ಟರ್, ಅನ್ವಿ ಡಾಕ್ಟರ್ ನಿನ್ನೆಲ್ಲ ಚೆಕ್ ಮಾಡಿ ಎಲ್ಲ ನಿನ್ನೆ ಸಿವಿಲ್ನಾಗಿ CT ಸ್ಕ್ಯಾನ್ ಎಲ್ಲ ಮಾಡಿದ್ಮೇಲೆ 9 ಗಂಟೆ ರಾತ್ರಿ ರಿಪೋರ್ಟ್ ಸಿಗ್ತದೆ. ಜಸ್ಟ್ ಏನು ಪಾಸಿಟಿವ್ ಇದೆ ಅಂತ, ಎಲ್ಲ ಇದು ಆಗಿಲ್ಲ, ಜಸ್ಟ್ ಮೈನಸ್ ಇದು ಆಗಿದೆ. ಅವರು ಅನ್ವಿತವ್ರು ಏನು ಕೇಳಿದರೆ ಯಾರೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಯಾರಿಗೆ ಅವಾಗಿಂದ ನಾವು ಬೆಳಗಿಂದ ಇದು ಆಗಿ ಈಗ ಜಾಮ್ ಆಗಿ ನಿಂತಲಿಕ್ಕೆ ಆಗೋದಿಲ್ಲ. ಈಗ ಬಿಸಿಲಿನಲ್ಲಿ ಎಷ್ಟು ಜಾಮ್ ಆಗಿ. ಉತ್ತರ ಕನ್ನಡದ ಹಿಂದಿನ DDPIS ಜಯಕುಮಾರ್ ಇನ್ನಿಲ್ಲ. ಉತ್ತರ ಕನ್ನಡದ ಹಿಂದಿನ DDPIS ಜಯಕುಮಾರ್ ಅವರನ್ನು ಕರೋನಾ ಮಹಾಮಾರಿ ಬಲಿ ಪಡೆದಿರುವ ಬಗ್ಗೆ ವರದಿಯಾಗಿದೆ. ಉತ್ತರ ಕನ್ನಡದಲ್ಲಿ ಸೇವೆ ಸಲ್ಲಿಸಿ ಉತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಡೆದಿದ್ದ ಇವರ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ಗಣ್ಯರು ಹಾಗೂ ಹಿತೈಷಿಗಳು ಕಂಬನಿ ಮಿಡಿದಿದ್ದಾರೆ. ಬೈಕ್ ಸವಾರರಿಗೆ ಶಾಕ್. 20 ವಾಹನಗಳು ವಶಕ್ಕೆ, 20,000 ದಂಡ ಪಡೆದು ಪ್ರಕರಣ ದಾಖಲು. ಭಟ್ಕಳದಲ್ಲಿ ರಸ್ತೆಗಿಳಿದ ಜನರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದು, ಅನಗತ್ಯವಾಗಿ ಓಡಾಡುತ್ತಿದ್ದ 20 ಬೈಕ್ ವಶಕ್ಕೆ ಪಡೆದು ಕೋವಿಡ್ ವಿಪತ್ತು ತಡೆ ನಿರ್ವಹಣೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತಲಾ 1,000 ದಂಡ ವಿಧಿಸಲಾಗಿದೆ. ಇಷ್ಟು ದಿನದ ಜನತಾ ಕರ್ಫ್ಯೂ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ ಎಂಬಂತೆ ಪೊಲೀಸರು ಅನಗತ್ಯಕ್ಕೆ ಓಡಾಟಕ್ಕೆ ಕಡಿವಾಣ ಹಾಕಲು ನಿರ್ಧರಿಸಿದ್ದಾರೆ. ಬೆಳಿಗ್ಗೆ ಅಗತ್ಯ ವಸ್ತು ಖರೀದಿಯ ಅವಧಿಯಲ್ಲಿಯೇ 6 ಗಂಟೆಯಿಂದ 10 ಗಂಟೆಯವರೆಗೆ ಪೊಲೀಸರು ಜನ ಸೇರದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಿದ್ದು, 10 ಗಂಟೆಯ ಅವಧಿಯ ನಂತರ ನೇರವಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ನಗರ ಠಾಣೆ PSI ಕುಡಗುಂಟಿ ಹಾಗೂ 4 ಮಂದಿ ಪೊಲೀಸ್ ಸಿಬ್ಬಂದಿಗಳು ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಂದು ಬೈಕ್ ಕಾರನ್ನು ಪರಿಶೀಲಿಸಿದರು. ಇದರ ಪರಿಣಾಮವಾಗಿ ಬೇಕಾಬಿಟ್ಟಿ ಓಡಾಡುವ ಜನರಿಗೆ ಕಡಿವಾಣ ಹಾಕಿದಂತಾಯಿತು. ಸರಿಸುಮಾರು 2 ಗಂಟೆಯ ಅವಧಿಯವರೆಗೆ ಸಾಕಷ್ಟು ವಾಹನಗಳನ್ನು ಪರಿಶೀಲನೆಗೈದ ಪೊಲೀಸರು 15 ದ್ವಿಚಕ್ರ ಸವಾರರ ಬೈಕ್ ವಶಕ್ಕೆ ಪಡೆದರು. ಈ ಮಧ್ಯೆ ಕೆಲ ಬೈಕ್ ಸವಾರರು ಪೊಲೀಸರಿಗೆ ಕಾನೂನಿನ ಪಾಠ ಮಾಡಲು ಬಂದ ಹಿನ್ನೆಲೆ ಪೊಲೀಸರು ತಪ್ಪನ್ನು ಸಮರ್ಥಿಸಿಕೊಳ್ಳಲು ಬರಬೇಡಿ ಎಂದು ಎಚ್ಚರಿಕೆ ನೀಡಿದರು. ಈ ಮಧ್ಯೆ ಕೆಲವರು ನೈಜವಾಗಿ ಔಷಧಿ ಸೇರಿದಂತೆ ಉಳಿದ ತುರ್ತು ಪರಿಸ್ಥಿತಿಯ ಹಿನ್ನೆಲೆ ಓಡಾಡಿದ್ದರ ಕಾರಣ ಪೊಲೀಸರು ವಾಹನ ನಿಲ್ಲಿಸದೆ ಕಳುಹಿಸಿಕೊಟ್ಟರು. PSI ಕುಡಗುಂಟಿ ನೇತೃತ್ವದಲ್ಲಿ 15 ವಾಹನಕ್ಕೆ ತಲಾ 1,000 ದಂತೆ 15,000 ದಂಡ ವಸೂಲಿ ಮಾಡಿ ಎಲ್ಲರ ಮೇಲೆ ಕೋವಿಡ್ ವಿಪತ್ತು ತಡೆ ನಿರ್ವಹಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ವಾಹನ ಬಿಡಲಾಯಿತು. ನಂತರ ಸಂಶುದ್ದೀನ್ ಸರ್ಕಲ್ನಲ್ಲಿ PSI ಸುಮಾ ಬಿ ಸಹ ಅವರ ನೇತೃತ್ವದ ತಂಡವು ವಾಹನ ತಪಾಸಣೆಗಿಳಿದಿದ್ದು, ಅವರು ಸಹ
5 ದ್ವಿಚಕ್ರ ವಾಹನ ವಶಕ್ಕೆ ಪಡೆದು ತಲಾ 1,000ದಂತೆ ದಂಡ ಹಾಕಿ ಅವರ ಮೇಲೆ ಕೋವಿಡ್ ವಿಪತ್ತು ತಡೆ ನಿರ್ವಹಣಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ವಾಹನ ಬಿಡಲಾಯಿತು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.